ಸಹಕಾರಿ ಧುರೀಣ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಂದ ಸ್ಥಾಪಿತಗೊಂಡ ನವೋದಯ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಸ್ಥೆಯ 14ನೇ ಶಾಖೆಯು ಆಗಸ್ಟ್ 29ರಂದು ಪುತ್ತೂರಿನ ನೆಲ್ಲಿಕಟ್ಟೆಯಲ್ಲಿ ರೈ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾದ ಶಶಿಕುಮಾರ್ ರೈ ಪಾಲ್ಯೋಟು ತಿಳಿಸಿದ್ದಾರೆ. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನೂತನ ಶಾಖೆಯನ್ನು ಪುತ್ತೂರು ಶಾಸಕ ಸಂಜೀವ ಮಟ್ಟಂದೂರು ಅವರು ಉದ್ಘಾಟಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಭದ್ರತಾ ಕೊಠಡಿಯನ್ನು ಪುತ್ತೂರು ನಗರಸಭೆಯ ಅಧ್ಯಕ್ಷ ಕೆಜಿ ಬಂದರ್ ಜೈನ್ ಉದ್ಘಾಟಿಸಲಿದ್ದಾರೆ. ಗಣಕೀಕರಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಶಶಿಕುಮಾರ್ ರೈ ಪಾಲ್ಯೋಟು ಉದ್ಘಾಟಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಎಸ್ಬಿ ಜಯರಾಮ್ ರೈ ಅವರು ಪ್ರಥಮ ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಲಿದ್ದಾರೆ. ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷ ರವೀಂದ್ರ ಕಂಬಳಿ ಹೊಸ ಸ್ವಸಹಾಯ ಸಂಘಗಳನ್ನು ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ ಮತ್ತು ಕಟ್ಟಡದ ಮಾಲೀಕ ರೋಷನ್ ರೈ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ರಾಜೇಂದ್ರ ಕುಮಾರ್ ಅವರು ಈ ರಾಜ್ಯ ಕಂಡ ಅನರ್ಘ್ಯ ಸಹಕಾರಿ ಅವರ ಒಂದು ದೊಡ್ಡ ಕೂಸಿತ್ತು. ನವೋದಯ ಟ್ರಸ್ಟ್ ಅನ್ನ ಸ್ಥಾಪಿಸಿ ಎಲ್ಲ ಮಹಿಳೆಯರಿಗೆ ಸ್ವಉದ್ಯೋಗವನ್ನ ನೀಡುವಂತಹ ವ್ಯವಸ್ಥೆಯಲ್ಲಿ ಹೊರಟಂತಹ ಸಂದರ್ಭದಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ನವೋದಯ ಟ್ರಸ್ಟಿನ ಮೂಲಕ ನವೋದಯ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯನ್ನ ಸ್ಥಾಪಿಸಿ ಅದರ 13 ಶಾಖೆಗಳು ಈಗಾಗಲೇ ಕಾರ್ಯಾಚರಿಸ್ತಾ ಇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಮತ್ತು ಈಗ 2ನೇ ಶಾಖೆ ಪುತ್ತೂರಿನಲ್ಲಿ ನಾಡ್ದು ಆದಿತ್ಯವಾರ 11 ಗಂಟೆಗೆ ವಿಜೃಂಭಣೆಯಿಂದ ನಾವು ಅದನ್ನ ಉದ್ಘಾಟಿಸಬೇಕು ಎನ್ನುವಂತಹ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಬಹುಶಃ 2 ವರ್ಷಗಳಿಂದ ಸಮಯವನ್ನ ಕಾಯ್ತಾ ಇದ್ದೆವು. ಆದರೂ ಈ ಒಂದು ಕೊರೋನಾದ ನಿಯಮಾವಳಿಯಿಂದ ಸೀಮಿತ ಉದ್ಘಾಟನೆ ಮತ್ತು ಸೀಮಿತವಾದ ಜನಸಂಖ್ಯೆಯಲ್ಲಿ ಉದ್ಘಾಟನೆ ಮಾಡುವುದೆಂದು ನಾವು ನಿಶ್ಚಯಿಸಿ ಆ ಸಂಸ್ಥೆಯನ್ನ ನಾಡ್ದು ಆದಿತ್ಯವಾರ 11 ಗಂಟೆಗೆ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದ ಸಂಜೀವ ಮಟ್ಟಂದೂರು ಅವರು ಈ ಶಾಖೆಯನ್ನ ಉದ್ಘಾಟಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಹಕಾರಿ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು, ಹಾಗೆ ಭದ್ರತಾ ಕೊಠಡಿಯ ಉದ್ಘಾಟನೆಯನ್ನ ಪುತ್ತೂರಿನ ಪ್ರಥಮ ಬಗ್ಗೆ ಜೀವೇಂದ್ರ ಜೈನ್ ಅವರು ಮಾಡಲಿದ್ದಾರೆ. ಮತ್ತು ಇನ್ನಿತರ ಗಣ್ಯರು ನಮ್ಮೊಂದಿಗೆ ನಾನು ಒಬ್ಬ ಗಣ್ಯನಾಗಿ ಅತಿಥಿಯಾಗಿ ಭಾಗವಹಿಸುತ್ತೇನೆ. ಹಾಗೆ ಎಸ್ಬಿ ಜಯರಾಮ್ ರೈ ಅವರು, ನಮ್ಮ ಸ್ಕ್ಯಾಟ್ಸ್ನ ಅಧ್ಯಕ್ಷರಾದ ರವೀಂದ್ರ ಕಂಬಳಿ ಅವರು ಮತ್ತು ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು, ಹಾಗೆ ಆ ಕಟ್ಟಡದ ಮಾಲಕರಾದ ರೋಷನ್ ರೈ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನವೋದಯ ಸಹಕಾರಿಯ ಟ್ರಸ್ಟಿ ಸುನಿಲ್ ಬಜಾರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಾಸು, ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ವ್ಯವಸ್ಥಾಪಕ ರತ್ನಕುಮಾರ್ ಉಪಸ್ಥಿತರಿದ್ದರು.